ವಾಕಿನ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ನ ನೂತನ ವಸತಿ ಸಮುಚ್ಚಯ ವಾಕಿನ್ ಐಕ್ಯಗೆ ಅಧೂರಿ ಚಾಲನೆ. ಹೇಗಿತ್ತು ಈ ಸಮಾರಂಭ ಅನ್ನೋದನ್ನ ನೋಡ್ಕೊಂಡು ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 9 ವರ್ಷಗಳಿಂದ ಸೇವೆ ನೀಡುತ್ತಿರುವ ಹೆಸರುವಾಸಿ ಸಂಸ್ಥೆ ವಾಕಿನ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಇದರ ನೂತನ ವಸತಿ ಸಮುಚ್ಚಯ ಮಂಗಳೂರು ನಗರದ ಬೆಕರ್ನಕಟ್ಟೆ ಶಕ್ತಿನಗರ ರಸ್ತೆಯಲ್ಲಿ ಶುಭಾರಂಭಗೊಂಡಿತು. ನೂತನ ವಸತಿ ಸಮುಚ್ಚಯಕ್ಕೆ ವಾಕಿನ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮುಖ್ಯಸ್ಥರಾದ ನವೀನ್ ಡಿ ಪೌಲಾ ಅವರ ತಾಯಿ ಐರಿನ್ ಡಿ ಪೌಲಾ, ಅತ್ತೆ ಹಿಲ್ಡಾ ಕುಟೀನಾ ಇತರ ಗಣ್ಯರು ಸೇರಿ ರಿಬನ್ ಕತ್ತರಿಸಿ ಉದ್ಘಾಟಿಸಿದರು. ಬೆಂದೂರ್ ಸೇಂಟ್ ಸೆಬಾಸ್ಟಿಯನ್ ಚರ್ಚ್ ಧರ್ಮಗುರು ಫಾದರ್ ವಾಲ್ಟರ್ ಡಿಸೋಜಾ ಆಶೀರ್ವಚನ ನೀಡಿ ಶುಭ ಹಾರೈಸಿದರು. I am thankful to God for showering His choicest blessings on those who believe and trust in Him. It's all because of the Almighty we can perform like this. Unless the help comes from the above, we are nothing here on earth. That's why those who trust Him, He blesses them. And it is true in the life of walk-in builders. Those who come here to reside, if they trust in God, give first place to God in their lives and in their homes, they will enjoy peace and happiness. All other things we can buy by money, by power, etc. But peace, happiness, we cannot be bought for money or any other precious things. It is the gift of God. So who receives this gift? It is those who believe in Him, those who love Him, those who trust in Him, and those who pray to Him. Naveen D. Paula and his family has this kind of trust in God. They do pray, they do love God, and that's why they serve the society, and that's why God has blessed them abundantly. My wish and my prayer that all those who come here to reside, they may have this kind of trust in God, daily pray to Him, read the sacred scriptures, thus know the will of God, and serve the humanity, and thus enjoy the peace that comes from above. So my prayers for all those who come here, so that they may enjoy this kind of peace and happiness. And I thank God for making me the part of this celebration, this inauguration and the blessing. ಇನ್ನು ಮಂಗಳೂರು ಮನಪಾ ಸದಸ್ಯರಾದ ಮನೋಹರ್ ಶೆಟ್ಟಿ ಕದ್ರಿ, ವನಿತಾ ಪ್ರಸಾದ್ ಮಾತನಾಡಿ, ನಗರದಲ್ಲಿ ಹೆಸರುವಾಸಿ ಸಂಸ್ಥೆಗಳಲ್ಲಿ ಒಂದಾದ ವಾಕಿನ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರು ನೀಡುವ ಗುಣಮಟ್ಟದ ಸೇವೆ ಅವರನ್ನು ಈ ಮಟ್ಟಕ್ಕೆ ಬೆಳೆಸಿದೆ. ಈಗಾಗಲೇ ನಗರದ ವಿವಿಧ ಭಾಗಗಳಲ್ಲಿ ವಾಕಿನ್ ಅವರ ಬಿಲ್ಡಿಂಗ್ ಕಾಮಗಾರಿಗಳು ಆಗ್ತಾ ಇದ್ದು, ಯಾವುದೇ ಕ್ಲಿಷ್ಟ ಸಂದರ್ಭದಲ್ಲೂ ಹಿಂದೇಟು ಹಾಕದೆ ಗ್ರಾಹಕರಿಗೆ ನೀಡಿದ ಭರವಸೆಯಂತೆ ಕಟ್ಟಡ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂದು ಶುಭ ಹಾರೈಸಿದರು. ಹದ್ರಿವಾಡ್ನವರಿದ್ದಾರೆ, ನನ್ನ ಮೇಡಮ್ ಆಸ್ಟ್ರೇಲಿಯಾದಿಂದ ಫೋನ್ ಮಾಡ್ತಾರೆ ನನಗೆ, ಮನೋಹರ್ ಹೇಗಿದ್ದಿ ಅಂತ. ಅಲ್ಲ ಮೇಡಮ್, ಮಾರ್ಗದರ್ಶನ ನೀಡಲಿಕ್ಕೆ ಮರೆಮ ಥೋಮಸ್ನವರ ತಂಗಿ ಸಹ ಇದ್ದಾರೆ. ನಾವು ಪ್ರತಿ ನನ್ನ ವಾರ್ಡಲ್ಲಿ ಏನೆಲ್ಲ ಕೆಲಸ ಆಗಬೇಕು ಅಂತ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ನವೀನ್ ರವರ ಇದು 6ನೇ ಪ್ರಾಜೆಕ್ಟ್ ಉದ್ಘಾಟನೆ ಆಗುವುದು, 6ನೇ ಪ್ರಾಜೆಕ್ಟ್. ಇನ್ನು 7ನೇದು ಅತಿ ಶೀಘ್ರದಲ್ಲಿ ಬರುವ ವರ್ಷ ಆಗ್ಲಿಕ್ಕೆ ಉಂಟು, ಅದು ನನ್ನ ವಾರ್ಡ್ನಲ್ಲಿ. ಮಂಗಳೂರಿನಲ್ಲಿ ಇರುವಂತಹ ಹಲವಾರು ಪ್ರತಿಷ್ಠಿತ ಬಿಲ್ಡರ್ಗಳ ಸಾಲಿನಲ್ಲಿ ವಾಕಿನ್ ಬಿಲ್ಡರ್ಸ್ ಸೇರಿದೆ. ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಹಲವಾರು ಬಿಲ್ಡರ್ಗಳ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೆ, ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡಿದ್ದೆ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್. ಅದೇ ರೀತಿ ನವೀನ್ ರವರ ಜೊತೆಯಲ್ಲಿ ಸಹ ಕೆಲಸ ಮಾಡಿದ್ದೆ. ಇವರ ಈ ತಂಡದ ಕೆಲಸ ಕಾರ್ಯಗಳು ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ, ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡೋದಿಲ್ಲ. ಮತ್ತೆ ವಿಶಿಷ್ಟವಾಗಿ ಏನು ಅಂತ ಹೇಳಿದ್ರೆ, ಯಾವುದೇ ಸಂದರ್ಭ ಇರಲಿ, ಈಗ ಕಳೆದ ಕೊರೋನಾ ಸಂದರ್ಭ ಇರಲಿ, ಅದೇ ರೀತಿ ಈಗ ಬಿಲ್ಡರ್ನವರು ಎದುರಿಸಿದಂತಹ ಈ ಅನೇಕ ಸಮಸ್ಯೆಗಳ ಮಧ್ಯೆ ಕೂಡ
ಯಾವ ಟೈಮ್ ಕೊಡ್ತಾರೆ ಆ ಟೈಮಿಗೆ ಸರಿಯಾಗಿ ಉದ್ಘಾಟನೆ ಮಾಡ್ತಾರೆ ಬಿಲ್ಡಿಂಗ್. ಆದ್ರಿಂದ ಈ ಬಿಲ್ಡಿಂಗ್ನಲ್ಲಿ ವಾಸಿಸಬೇಕು ಅಂತ ಫ್ಲಾಟ್ ತಗೊಳ್ಳುವವರು ಕೂಡ, ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವವರು ಕೂಡ ಧೈರ್ಯದಿಂದ ಇನ್ನು ಮುಂದಿನವರ ಎಲ್ಲ ಪ್ರಾಜೆಕ್ಟ್ಗಳಿಗೆ ಸಹ ಇನ್ವೆಸ್ಟ್ ಮಾಡ್ಬೋದು, ಪರ್ಚೇಸ್ ಸಹ ಮಾಡ್ಬೋದು. ಯಾಕಂತ ಹೇಳಿದರೆ ಮಾರ್ಕೆಟ್ ಬಿದ್ದೋಗಿದೆ, ಪರಿಸ್ಥಿತಿ ಹಾಗೆ ಟಿಕೆಟ್ ಅಂತೇಳಿ 2 ವರ್ಷ ಟೈಮ್ ಇದ್ದದನ್ನು 2.5 ವರ್ಷ ಮಾಡೋದು, 3 ವರ್ಷ ಮಾಡೋದು ಅಂತದ ಯಾವುದೇ ಪ್ರಾಜೆಕ್ಟ್ ನವೀನವರ ಕೈಯಿಂದ ಆಗಲಿಲ್ಲ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಮಾಡ್ತಿದ್ದಾರೆ. ಮುಂದೆ ಕೂಡ ಅವರ ಈ ಕಂಪನಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ಹೇಗೆ ಈ ಸಂಸ್ಥೆ ಬೆಳೆಯುತ್ತಾ ಮಂಗಳೂರು ನಗರದಲ್ಲಿ ಒಂದು ಪ್ರತಿಷ್ಠಿತ ಬಿಲ್ಡರ್ ಆಗಿ ಬೆಳೆಯುತ್ತಾ ಮಂಗಳೂರಿನ ಜನರಿಗೆ CSR ಫಂಡ್ ಕೊಡುವ ತನಕ ಬೆಳಿಬೇಕು, ಆ ಮಟ್ಟಕ್ಕೆ ಬೆಳಿಬೇಕು. ನವೀನ್ರವರೇ, CSR ಅಂದರೆ ನಿಮ್ಮ ಆದಾಯ ಹೆಚ್ಚಿದಾಗ ಸ್ವಲ್ಪ ಉಳಿತಾಯ ಜನರಿಗೆ ಕೊಡುವಂಥದ್ದು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆದುದರಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ. ನಿಮ್ಮೊಂದಿಗೆ ಕೆಲಸ ಕಾರ್ಯಗಳಲ್ಲಿ ಸದಾ ಗಟ್ಟಿಯಾದ 2 ಇಂಜಿನಿಯರ್ಗಳಿದ್ದಾರೆ. ಅದೇ ರೀತಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ನಿಮ್ಮಷ್ಟಕ್ಕೆ ಆಫೀಸ್ ನೋಡಿಕೊಂಡು ಇಲ್ಲಿ ಸೈಟ್ ನೋಡಿಕೊಳ್ಳುತ್ತಾ ತಮ್ಮ ಕೆವಿನಿದ್ದಾರೆ. ಅದೇ ರೀತಿ ಉತ್ತಮವಾದ ತಂಡ ಉಂಟು, ಕಾಂಟ್ರಾಕ್ಟರ್ಗಳು ಹಾಗೂ ಲೇಬರ್ಗಳು. ಇವರೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸುತ್ತಾ, ವನಿತಕ್ಕ ಗಟ್ಟಿಯಲ್ಲಿ ನವೀನರು ಇದನ್ನ ವಾರ್ಡ್ ಎಲ್ಲ ಪಾಪದಾಗಲಿ ಕೆಲಸ ಇರ್ತಾನೆ ಪಲ್ಯ ನೂತನವಾಗಿ ಒಂದು ಅಪಾರ್ಟ್ಮೆಂಟನ್ನು ನಮ್ಮ ವಾರ್ಡಲ್ಲಿ ಮಾಡಿದ್ದಾರೆ. ಈ ಅಪಾರ್ಟ್ಮೆಂಟ್ ನೋಡಲಿಕ್ಕೂ ಕೂಡ ತುಂಬ ಸುಂದರವಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಗೌರವಾನ್ವಿತ ಅತಿಥಿಗಳಾದ ಫಾದರ್ ಅವರೇ ಮತ್ತು ಈ ಅಪಾರ್ಟ್ಮೆಂಟ್ನ ಸಂಸ್ಥಾಪಕರಾದ ನವೀನ್ ಟಿ ಪಾಲ್ ಅವರೇ ಮತ್ತು ಎಲ್ಲ ಗೌರವಾನ್ವಿತ ಮತ್ತು ಕತ್ರಿ ವಾರ್ಡ್ನ ಕಾರ್ಪೊರೇಟರ್ ಆದ ಮನೋಹರಣ್ಣನವರೇ ಮತ್ತೆಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರನ್ನೂ ವಂದಿಸುತ್ತಾ, ಈ ಕಾರ್ಯಕ್ರಮಕ್ಕೆ ನನ್ನನ್ನೊಂದು ಕರೆದು ನನಗೆ ಒಂದು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಇವರಿಗೆ ನಾನು ನವೀನರಿಗೆ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೇನೆ. ಈಗಾಗಲೇ ಮನೋಹರಣ್ಣ ಹೇಳಿದರು, ತುಂಬ ಹೆಲ್ಪ್ ಮಾಡ್ತಾರೆ, ನೀವು ಏನಾದರೂ ಹೆಲ್ಪ್ ತಗೊಳ್ಳಿ ಅಂತ. ಖಂಡಿತವಾಗಿಯೂ, ಯಾಕೆಂದರೆ ಇಂಥ ಅಪಾರ್ಟ್ಮೆಂಟ್ಗಳಿದ್ರೆ ನಮಗೆ ಸಹ ಒಂದು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗ್ತದೆ. ಯಾಕೆಂದರೆ ಪ್ರೀಮಿಯರ್ ಅನುದಾನ ನಮಗೆ ಸಿಗಬೇಕಾದ್ರೆ ಇಂಥ ಒಂದು ಅಪಾರ್ಟ್ಮೆಂಟ್ಗಳು ಆದರೆ ಮಾತ್ರ ಆ ಅನುದಾನ ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಈ ಒಂದು ಸುಂದರವಾದ ಪರಿಸರದಲ್ಲಿ ಬಹಳ ಒಳ್ಳೆಯ ಜಾಗದಲ್ಲಿ ಒಂದು ಅಪಾರ್ಟ್ಮೆಂಟ್ ನಿರ್ಮಾಣವಾಗಿದೆ. ಈ ಅಪಾರ್ಟ್ಮೆಂಟ್ ಎಲ್ಲ ಅಪಾರ್ಟ್ಮೆಂಟು ಕೂಡ ಭರ್ತಿಯಾಗಲಿ ಅಂತ ಹಾರೈಸುತ್ತಾ, ಇನ್ನು ಮುಂದೆಗೂ ಕೂಡ ಅವರು ಇನ್ನೂ ಎತ್ತರಕ್ಕೆ ಬೆಳೀಲಿ, ಅವರಿಗೆ ದೇವರ ಪೂರ್ಣ ಅನುಗ್ರಹ ನೀಡಿ ಮತ್ತು ಎಲ್ಲ ರೀತಿಯ ಸಹಕಾರಗಳನ್ನು ಕೂಡ ಸಾರ್ವಜನಿಕರಿಗೆ ಸಹ ಹೆಲ್ಪ್ ಆಗಲಿ ಅಂತ ಹಾರೈಸುತ್ತಾ, ಈ ಕಾರ್ಯಕ್ರಮಕ್ಕೆ ಬಂದದ್ದು ಬಹಳ ಸಂತೋಷವಾಯಿತು. ಮಾತನಾಡಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಎಲ್ಲ ಪ್ರೀತಿ ಪಾತ್ರರಿಗೂ ಧನ್ಯವಾದ ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ಬಾಬಾ ಅಲಂಗಾರ್, ಸ್ಟ್ರಕ್ಚರಲ್ ಕನ್ಸಲ್ಟೆಂಟ್ ಆನಂದ್ ಭಟ್, ವಾಕ್-ಇನ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮುಖ್ಯಸ್ಥ ನವೀನ್ ಡಿ ಪೌಲಾ ಅವರ ಪತ್ನಿ ಸೆಲ್ಮಾ ಡಿ ಪೌಲಾ, ವಾಕ್-ಇನ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಮುಖ್ಯಸ್ಥ ನವೀನ್ ಡಿ ಪೌಲಾ ಅವರ ಸಹೋದರ ಕೆವಿನ್ ಡಿ ಪೌಲಾ ಮತ್ತಿತರರು ಉಪಸ್ಥಿತರಿದ್ದರು.